ಬಂಧುಗಳೇ, ಮಾನ್ಯ DVGಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯದೊಂದಿಗೆ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಸರಣಿ ಸಂಚಿಕೆ 117. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗವನ್ನ ಕೇಳಿ ಬರೋಣ. ಇಳೆಯಿಂದ ಮೊಳಕೆ ಒಗೆದೊಂದು ತಮಟೆಗಳು ಇಲ್ಲ, ಫಲ ಮಾಗುವೊಂದು ತುತ್ತೂರಿ ಧನಿ ಇಲ್ಲ. ಬೆಳಕು ಈವ ಸೂರ್ಯ ಚಂದ್ರರದು ಒಂದು ಸದ್ದೂ ಇಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಒಗೆವೊಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಪ್ರಿಯರೇ, ಮಾನ್ಯ ಗುಂಡಪ್ಪನವರು ಅತ್ಯಂತ ಸರಳವಾಗಿ ಬದುಕಿನ ತಾತ್ಪರ್ಯವನ್ನ ಅರ್ಥಗರ್ಭಿತವಾಗಿ ಸಾರ್ಥಕ ಬದುಕಿನ ಬಗ್ಗೆ ಈ ಮೇಲಿನ ಕಗ್ಗದಲ್ಲಿ ಹೇಳುವುದನ್ನು ನಾವು ಗಮನಿಸಬಹುದು. ಈ ಪ್ರಪಂಚದಲ್ಲಿ ಮನುಷ್ಯನಿಗೂ ಮತ್ತು ಪ್ರಕೃತಿಗೂ ಇರುವಂತಹ ಒಂದು ಅವಿನಾಭಾವ ಸಂಬಂಧ ಏನಿದೆ ಅನ್ನುವುದನ್ನು ನಾವಿಲ್ಲಿ ಕಾಣಬೇಕಾಗ್ತದೆ. ಮನುಷ್ಯ ಮತ್ತು ಪ್ರಕೃತಿ ನಡುವೆ ಇರುವ ವೈರುಧ್ಯದ ಬಗ್ಗೆ ಈ ಕಗ್ಗದಲ್ಲಿ ಮಾನ್ಯ DVG ಅವರು ಮಾತನಾಡುತ್ತಾ, ಈ ಭೂಮಿಯ ಮಣ್ಣಿನಲ್ಲಿ ಅದೆಷ್ಟೋ ಸಸ್ಯ ವರ್ಗಗಳು ಮೊಳಕೆ ಒಡೆದು ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ಹೂ ಇರಬಹುದು, ಕಾಯಿ ಇರಬಹುದು, ಹಣ್ಣುಗಳನ್ನ ನಮ್ಗೆಲ್ಲರಿಗೂ ನೀಡುತ್ತೆ. ಅವು ಭೂಮಿಯಲ್ಲಿ ಮೊಳಕೆ ಒಡೆದು ಹೊರ ಪ್ರಪಂಚಕ್ಕೆ ಬರುವಾಗ ಯಾವುದೇ ರೀತಿಯ ಡಂಗುರವನ್ನು ಸಾರೋದಿಲ್ಲ. ಅದರಂತೆ ಗಿಡ ಮರಗಳಲ್ಲಿ ಹೂವು ಕಾಯಿಗಳು ಬೆಳೆದು ಹಣ್ಣುಗಳಾಗಿ ತಾನು ತಿನ್ನದೆ, ನೋಡಿ, ಅದು ತಿನ್ನದೆ ಮನುಷ್ಯರು ಸೇರಿದಂತೆ ಪಕ್ಷಿ ವರ್ಗಕ್ಕೆ, ಪ್ರಾಣಿ ವರ್ಗಕ್ಕೆ ತಿಂದು ಆನಂದಿಸುತ್ತವೆ. ಆಗಲೂ ಆ ಸಂಭ್ರಮವನ್ನ ಯಾರು ಅನುಭವಿಸೋದಿಲ್ಲ, ಆದರೆ ಮನುಷ್ಯನು ಮಾತ್ರ ಅನುಭವಿಸ್ತಾನೆ. ಆದರೆ ಅವುಗಳ ಸಂಭ್ರಮ ಅವುಗಳು ಅನುಭವಿಸದೆ ತಮ್ಮ ಸಾರ್ಥಕತೆಯನ್ನು ಕಂಡುಕೊಳ್ತಾವಷ್ಟೇ. ಈ ಜಗತ್ತಿಗೆ ಅನುದಿನವೂ ಹೊಸ ಬೆಳಕಿನೊಂದಿಗೆ ನವೋಲ್ಲಾಸವನ್ನ ನೀಡುವಂತಹ ಆ ಸೂರ್ಯ ಇರ್ಬೋದು, ಚಂದ್ರನು ಇರ್ಬೋದು, ಯಾವ ರೀತಿಯ ಸದ್ದು ಗದ್ದಲೆಗಳಿಲ್ಲದೆ ತಮ್ಮ ತಮ್ಮ ಕಾರ್ಯವನ್ನ ತಮ್ಮ ಪಾಡಿಗೆ ಆಯಾಯ ಸಮಯಕ್ಕೆ ಸರಿಯಾಗಿ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಆದ್ರೆ ಇವುಗಳ ನಡುವೆ ಇರುವಂತ ಒಬ್ಬ ಬುದ್ಧಿವಂತ ಪ್ರಾಣಿ, ಬುದ್ಧಿವಂತ ಅನ್ನುವಾಗಲೇ ನಿಮ್ಮೆಲ್ಲರ ಮನಸ್ಸಿಗೆ ಬಂದಿರಬಹುದು, ಇನ್ಯಾರು ಅಲ್ಲ, ಅದು ಮನುಷ್ಯ. ಈ ಬುದ್ಧಿವಂತ ಪ್ರಾಣಿ ಅಂತ ಕರೆಸಿಕೊಂಡಿರುವಂತ ಮನುಷ್ಯ ಏನಿದ್ದಾನೆ ನೋಡಿ, ತಾನು ಮಾಡಿದ, ತಾನು ಮಾಡುತ್ತಿರುವ, ತಾನು ಮಾಡಲಿರುವ ಕೆಲಸ ಕಾರ್ಯಗಳ ಬಗ್ಗೆ ಜಂಬವನ್ನ ಕೊಚ್ಚಿಕೊಳ್ಳುತ್ತಾ ತನ್ನ ಸಾಧನೆಗಳನ್ನ ಇನ್ನೊಬ್ಬರೊಂದಿಗೆ ಹೇಳಿಕೊಳ್ಳುತ್ತಾನೆ ಇರುತ್ತಾನೆ. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮನುಷ್ಯರಾದ ನಾವೆಲ್ಲರೂ ಪ್ರಕೃತಿಯ ಮುಂದೆ ಎಲ್ಲೋ ಒಂದ್ ಕಡೆ ನಾವು ಸಣ್ಣವರಾಗ್ತಾ ಇದ್ದೇವೆ. ಹಾಗಾಗಿ ಕಗ್ಗದ ಮೂಲಕ ಮಾನ್ಯ ಗುಂಡಪ್ಪನವರು ನಮಗೆಲ್ಲರಿಗೂ ಒಂದು ಸಲಹೆಯನ್ನ ಕೊಡ್ತಾರೆ. ಆ ಸಲಹೆ ಏನಪ್ಪಾ ಅಂತ ಹೇಳಿದ್ರೆ, ಮನುಷ್ಯನಾಗಿ ಈ ಭೂಮಿಯ ಮೇಲೆ ನಾವು ಹುಟ್ಟಿದ ಮೇಲೆ ನಾವು ಏನು ಕೆಲಸವನ್ನು ಮಾಡ್ತೇವೆ, ಏನು ಸಾಧನೆಯನ್ನು ಮಾಡ್ತೇವೆ ಅದನ್ನು ಹೇಳಿಕೊಳ್ಳೋದು ಬೇಡ. ಆದರೆ ಜನ ಅದು ಹೇಗೋ ಗುರುತಿಸ್ತಾರೆ. ಹಾಗಾಗಿ ಡಂಗುರ ಸಾರುವ ಅಗತ್ಯವಿಲ್ಲ. ಬದಲಾಗಿ ನಮ್ಮ ಕರ್ಮಾದಿಗಳನ್ನ ನಿಷ್ಠೆಯಿಂದ, ಶ್ರದ್ಧೆಯಿಂದ ಮುಂದುವರಿಸಿಕೊಂಡು ಹೋಗ್ತಾ ಇರಬೇಕು ಅನ್ನೋದನ್ನ ಈ ಕಗ್ಗದಲ್ಲಿ ಮಾನ್ಯ ಗುಂಡಪ್ಪನವರು ಹೇಳುವುದನ್ನ ನಾವೆಲ್ಲರೂ ಕೂಡ ಕಾಣಬಹುದು. ಬಂಧುಗಳೇ, ಇಂದು ನಮ್ಮ ಕಗ್ಗ ಮಾಲಿಕೆಯಲ್ಲಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲು ಕೇಳುಗರಾಗಿರುವಂತಹ ದೀಕ್ಷಾ ಸಮನಿ ಅವರಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರ ಮಾತುಗಳನ್ನ ಕೇಳಿ ಬರೋಣ. ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ನನ್ನ ವಂದನೆಗಳು. ಹೆಮ್ಮೆಯ ಕನ್ನಡಿಗ DVG ಅವರ ಮಂಕುತಿಮ್ಮನ ಕಗ್ಗ. ಇದು ನಾವು ಶಾಲೆಗೆ ಹೋಗುವಾಗ ಓದಿದ ನೆನಪು, ಆದರೆ ಅದನ್ನು ಪರೀಕ್ಷೆಗೋಸ್ಕರ ಓದುತ್ತಿದ್ದೆವು. ಅದರ ಆಳ, ಅರಿವು, ಮಹತ್ವ ನಮಗೆ ಗೊತ್ತಿರಲಿಲ್ಲ. ಕರುಣಾಕರ್ ಬಳಕೂರ್ ಇವರು ನನ್ನ ಮಗಳ ಕನ್ನಡ ಪ್ರಾಧ್ಯಾಪಕರು.
ಇವರು ನಡೆಸಿಕೊಡುವ ಜ್ಞಾನವೇ ಬೆಳಕು ಕಾರ್ಯಕ್ರಮ ಅವರ ವಾಟ್ಸಪ್ ಸ್ಟೇಟಸ್ ಮೂಲಕ ನಾನು ನೋಡಿದೆ. ನಿಜವಾಗಿಯೂ ಜೀವನದ ಮೌಲ್ಯಗಳ ಅರಿವನ್ನು ಇದು ತಿಳಿಸಿಕೊಡ್ತಾ ಇದೆ. I enjoyed listening about DVG and Kagga. Beautiful presentation, sir. Thank you so much for your valuable information. ನಿಮ್ಮ ಮಾತುಗಳಿಗೆ ಧನ್ಯವಾದಗಳು. ಬಂಧುಗಳೇ, ಕೊರೋನಾದ ಸಂದಿಗ್ಧ ಈ ಸ್ಥಿತಿಯಲ್ಲಿ ಬದುಕುವುದು ನಮ್ಮ ಸವಾಲಿನ ಪ್ರಶ್ನೆ. ಮುಂಜಾಗ್ರತೆಯ ಕ್ರಮವನ್ನ ಅನುಸರಿಸಿ ಆರೋಗ್ಯ ಸೂತ್ರವನ್ನ ಅಳವಡಿಸಿಕೊಂಡು ಆತ್ಮಸ್ಥೈರ್ಯದಿಂದ ಬದುಕನ್ನ ಗೆಲ್ಲೋಣ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.